ಉಳ್ಳಾಲ ಜುಮ್ಮಾ ಮಸೀದಿ ಮತ್ತು ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಸಮಿತಿಯ ವ್ಯಾಪ್ತಿಗೊಳಪಟ್ಟಂಥ ನನ್ನ ಸಹೋದರ ಸಹೋದರಿಯರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಈ ದಿವಸ ತಮ್ಮ ಮುಂದೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆಗಳು ಸಾಗಿ ಬಂದ ದಾರಿಯ ಕುರಿತು, ಇನ್ನು ಮುಂದೆ ಈ ಶಿಕ್ಷಣ ಸಂಸ್ಥೆ ಮುಂದಕ್ಕೆ ನಡೆದುಕೊಂಡು ಹೋಗುವ ರೀತಿಯ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದಿಡಲು ಬಯಸ್ತೇನೆ. ಮರ್ಹೂಮ್ ಇಬ್ರಾಹಿಂ ಹಾಜಿಯವರ ಆಡಳಿತ ಕಾಲದ ಬಲಗದವರು ಉಳ್ಳಾಲದಲ್ಲಿ ಶಿಕ್ಷಣದ ಕೊರತೆ ಇದೆ, ಶಿಕ್ಷಣದಿಂದಾಗಿ ಅಲ್ಪಸಂಖ್ಯಾತ ಮುಸಲ್ಮಾನರು ಬಹಳ ಹಿಂದುಳಿದಿದ್ದಾರೆ ಎಂಬ ಆಲೋಚನೆಯನ್ನು ಮಾಡಿ ತಾನು ದೊಡ್ಡ ಮಟ್ಟಿನ ಶಿಕ್ಷಣವನ್ನು ಪಡೆಯದಿದ್ದರೂ ಕೂಡ ನಮ್ಮ ಸಮಾಜದ ಸಹೋದರ ಸಹೋದರಿಯ ಮಕ್ಕಳು ವಿದ್ಯಾರ್ಜನೆ ಮಾಡಬೇಕೆಂಬ ನೆಲೆಯಲ್ಲಿ ಪ್ರಥಮವಾಗಿ ಉಳ್ಳಾಲದಲ್ಲಿ ಅಲೇಕಲ ಎಂಬ ಪ್ರದೇಶದಲ್ಲಿ ದರ್ಗಾವತಿಯಿಂದ ಕಟ್ಟಡವನ್ನು ನೀಡುವುದರ ಮೂಲಕ ಅಲ್ಲಿಯೇ ಒಂದು ಅಸೋಸಿಯೇಷನ್ನ ಸ್ಥಾಪಿಸಿಕೊಂಡು ಅಲೇಕಲದಲ್ಲಿ ಮದನಿ ಸ್ಕೂಲ್ ಎಂಬ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಅಲ್ಲಿಯವರಾದ ಕೆಲವು ಮಂದಿಯನ್ನು ಸೇರಿಸಿಕೊಂಡು ಅದಕ್ಕೆ ಬೇಕಾದ ಆಡಳಿತ ಸಮಿತಿಯನ್ನು ರಚಿಸಿಕೊಂಡು ವಿದ್ಯಾಸಂಸ್ಥೆಯನ್ನು ನಡೆಸುವುದರ ಮೂಲಕ ಸುಮಾರು 50-60 ಸಾವಿರ ವಿದ್ಯಾರ್ಥಿಗಳು ಊರ ಮತ್ತು ಪರ ಊರಿನ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡಿ ಇವತ್ತು ದೇಶ ವಿದೇಶಗಳಲ್ಲಿ ತಮ್ಮ ಕಾರ್ಯವೈಖರಿಗಳನ್ನು ನಡೆಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, 1982ರಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಕೋಟೆಪುರದಲ್ಲಿ ಟಿಪ್ಪು ಸುಲ್ತಾನ್ ಪ್ರೈಮರಿ ಸ್ಕೂಲ್, ಅದರ ನಂತರ ಟಿಪ್ಪು ಸುಲ್ತಾನ್ ಹೈಸ್ಕೂಲ್, ಹಾಗೆಯೇ ಹಳೆಕೋಟೆಯಲ್ಲಿ ಕೂಡ ಒಂದು ಉರ್ದು ಶಾಲೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ಕನ್ನಡ ಮಾಧ್ಯಮದ ಶಾಲೆಗಳನ್ನು ತೆರೆಯಲಿಕ್ಕೆ ಮಹತ್ತರವಾದ ಕೊಡುಗೆಯನ್ನು ನೀಡಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡೋದು ಕಂಡಿದ್ದೇವೆ. ಇದು ಯಾಕೆ ನಾನು ಈ ಮಾತನ್ನು ಪ್ರಾರಂಭದಲ್ಲಿ ಹೇಳ್ತಾನೆ ಅಂತ ಹೇಳಿದರೆ, ಶಿಕ್ಷಣ ಸಂಸ್ಥೆಯನ್ನು ನಡೆಸುವವರು ಯಾರೇ ಆಗಿರಲಿ ಅವರ ಉದ್ದೇಶ ಆ ಮೂಲಕ ನಮಗೆ ಆರ್ಥಿಕ ವ್ಯವಸ್ಥೆ ಲಭಿಸಬೇಕು ಎಂಬ ನಿಯತ್ತಲ್ಲಿರ್ತಾರೆ. ಆದರೆ ಇಬ್ರಾಹಿಂ ಹಾಜಿಯವರು ಮಾಡಿದ ಕೆಲಸ ಕನ್ನಡ ಮಾಧ್ಯಮ ಶಾಲೆಗೆ ದರ್ಗಾದಿಂದ ಸಂಬಳ ಕೊಟ್ಟು ಆ ಸಂಸ್ಥೆಯನ್ನು ಮುಂದಕ್ಕೆ ನಡೆಸ್ತಾ ಬಂದರು. ಅದರ ನಂತರ 9 ಕೆರೆ ಎಂಬ ಪ್ರದೇಶದಲ್ಲಿ ಜಾಗವನ್ನು ಖರೀದಿ ಮಾಡಿ ಟಿಪ್ಪು ಸುಲ್ತಾನ್ ಹೈಸ್ಕೂಲ್ ಅಂತ ಹೇಳುವಂಥ ಟಿಪ್ಪು ಸುಲ್ತಾನ್ ಕಾಲೇಜನ್ನು ಪ್ರಾರಂಭಿಸಿ PU ಮತ್ತು ಡಿಗ್ರಿ ಕಾಲೇಜ್ ಎರಡನ್ನೂ ಪ್ರಾರಂಭಿಸಿ ಅದರ ನಂತರ ITIಯನ್ನು ಕೂಡ ಪ್ರಾರಂಭಿಸಿ ನಮ್ಮ ಊರು ಮತ್ತು ಪರವೂರ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದಕ್ಕೆ ನಾವು ಇವತ್ತು ಅವರಿಗೆ ಧನ್ಯರಾಗಿರಬೇಕು ಅಂತ ಹೇಳುವ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ಅವರು ನಡೆಸಿಕೊಂಡು ಬಂದ ವಿದ್ಯಾಸಂಸ್ಥೆಗಳಲ್ಲಿ ಮುಂದಕ್ಕೆ ಬಂದು ಆಜಾದ್ ನಗರದಲ್ಲಿ ಕೂಡ ಹೆಣ್ಣುಮಕ್ಕಳ ಹೈಸ್ಕೂಲ್, ಅದೇ ರೀತಿ PU ಕಾಲೇಜ್ ಕೂಡ ಪ್ರಾರಂಭಿಸಲಾಯಿತು. ಇದೆಲ್ಲ ಆದ ನಂತರ ಎಲ್ಲರ ಒತ್ತಡಕ್ಕೆ ಮಣಿದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಭಾಳ ದೂರ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಎಂಬ ಒಂದು ಅವಸ್ಥೆ ಉಂಟಾದಾಗ ಉಳ್ಳಾಲದಲ್ಲಿ ನಾವು ಕೂಡ ಪ್ರಾರಂಭ ಮಾಡುವ ಅಂತ ಹೇಳಿ ಕನಿಷ್ಠ ಫೀಸ್ನೊಂದಿಗೆ ಆಜಾದ್ ನಗರ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ಪ್ರಾರಂಭಿಸಿ ಇದೀಗ ನಮ್ಮ ಆಜಾದ್ ನಗರ ಶಾಲೆಯು ಅಬ್ಬಕ್ಕ ಸರ್ಕಲ್ ಬಳಿ ಇರುವಂಥ ವಿಶಾಲವಾದಂಥ ಜಾಗದಲ್ಲಿ ಇವತ್ತು ನಮ್ಮ ಕ್ಲಾಸ್ಗಳು ನಡೀತಾ ಇದೆ. ಅದೇ ರೀತಿ ಕಲ್ಲಾಪು ಮಸೀದಿಯ ಬಳಿ ಇರುವಂಥ ಮದ್ರಸ ಕಟ್ಟಡದಲ್ಲಿ ಅಥವಾ ಅದರ ಇನ್ನೂ ಹೆಚ್ಚುವರಿ ಕಟ್ಟಡ ಕಟ್ಟಿಕೊಂಡು ಕಲ್ಲಾಪಿನಲ್ಲಿ ಕೂಡ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆದು ಬಳಿಕ ಅಲೇಕರದಲ್ಲಿ ಕೂಡ ಒಂದು ಶಾಲೆಯನ್ನು ತೆರೆದು ವಿದ್ಯಾರ್ಜನೆಯನ್ನು ವಿದ್ಯಾರ್ಥಿಗಳಿಗೆ ನೀಡುವಂಥ
ಒಂದು ಬೃಹತ್ತಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ಶಿಕ್ಷಣದ ಕ್ರಾಂತಿಯನ್ನೇ ನಮ್ಮ ಇಬ್ರಾಹಿಂ ಹಾಜಿಯವರ ಬಲಗದವರು ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ನಾವು ಕಂಡುಕೊಳ್ಳುವುದೇನಂತ ಹೇಳಿದರೆ ನಮ್ಮ ಅನೇಕ ಸಹೋದರಿಯರು ಇವತ್ತು ಡಾಕ್ಟರ್ಸ್ ಆದವರಿದ್ದಾರೆ, ಇಂಜಿನಿಯರ್ಸ್ ಆದವರಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಡಿಗ್ರಿ ಪಡೆದು ಆ ಮೂಲಕ ತಮ್ಮ ಮಕ್ಕಳ ಒಂದು ಪಾಲನೆ ಮಾಡಲಿಕ್ಕೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಉಳ್ಳಾಲವು ಮುಂಚೂಣಿಯಲ್ಲಿದೆ ಅಂತ ಹೇಳಿಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ನಾವು ಇವತ್ತು ಯಾವುದೇ ಒಂದು ಶಾಲೆಯ ಬಾಗಿಲನ್ನು ಹೊಸದಾಗಿ ತೆರೆಯಲಿಕ್ಕೆ ಕಷ್ಟವಾಗಿದೆ, ನಮ್ಮಿಂದ ಸಾಧ್ಯ ಕೂಡ ಆಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಆ ಶಾಲೆಗಳು ಅದನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮ ಆಡಳಿತ ಸಮಿತಿಗೆ ಮಾತ್ರವಲ್ಲ, ಉಳ್ಳಾಲದ ಸರ್ವ ಮುಸಲ್ಮಾನರಿಗೂ ಕೂಡ ಇದನ್ನು ಉಳಿಸುವಂಥ ಜವಾಬ್ದಾರಿ ತಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ಬಹಳ ಒತ್ತಾಗಿ ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾವುದೇ ಕೆಲಸ ಇರಲಿ, ಮಾಡುವಂಥದ್ದು ಬಹಳ ಕಠಿಣವಾಗಿರ್ತದೆ ಅಥವಾ ಸುಲಭವಾಗಿರ್ತದೆ. ಅದನ್ನು ಉಳಿಸಿ ಬೆಳೆಸುವುದು ಎಷ್ಟು ಕಷ್ಟ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾನು ಇವತ್ತು ತಮ್ಮ ಮುಂದೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಕೆಲವೊಂದು ವಿಕೃತ ಮನೋಭಾವನೆಯ ಮಕ್ಕಳು, ಯುವಕರು ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಂಗಡಿ ಬಾಗಿಲದ ಮಾರ್ಗ ಏನೆಲ್ಲ ಒಂದು ಅಪಪ್ರಚಾರದ ಮಾತುಗಳನ್ನು ಆಡುವಂಥದ್ದು ನಾವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದ್ದೇವೆ. ಇದರಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ. ಯಾಕೆಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಈ ಎಲ್ಲ ನಮ್ಮ ಶಾಲೆಗಳ ಪೈಕಿ ನಾವು ಎಷ್ಟು ಖರ್ಚನ್ನು ನಾವು ನಮ್ಮ ದರ್ಗಾ ವತಿಯಿಂದ ಭರಿಸ್ತೇವೆ ಎಂಬ ಒಂದು ಲೆಕ್ಕಾಚಾರ ತಮ್ಮ ಮುಂದೆ ಇಡದಿದ್ದರೆ ಅದು ತಪ್ಪಾಗಬಾರದು. ಇಲ್ಲದಿದ್ದರೆ ತಮಗೆ ಇದರ ಬಗ್ಗೆ ಮಾಹಿತಿ ಕೊರತೆ ಆಗಬಹುದು ಎಂಬ ನೆಲೆಯಲ್ಲಿ ನಾನು ನಿಮಗೆ ವಿಚಾರವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ, ಸರ್ಕಾರವು ಈ ಕೋವಿಡ್ನಿಂದಾಗಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಯಾರ ಒತ್ತಡಕ್ಕೆ ಮಣಿದು ಯಾವುದು ಎಂಬುದರ ಮಾಹಿತಿ ಕೂಡ ಇಲ್ಲದೆ ದಿನಕ್ಕೊಂದು ಆದೇಶವನ್ನು ಸರ್ಕಾರಗಳು ಮಾಡ್ತಾ ಇದೆ. ಅದು ನಾವು ಅಲ್ಲಿಯ ಸರ್ಕಾರದ ಸಚಿವರನ್ನು ಮತ್ತೊಬ್ಬರನ್ನು ದೂರಿ ಫಲವಿಲ್ಲ. ಯಾಕಂತ ಹೇಳಿದರೆ ಈ ಒಂದು ಕೊರೋನಾ ಮಹಾಮಾರಿ ಎಲ್ಲರನ್ನೂ ತಲ್ಲಣಗೊಳಿಸಿ ಜೀವನದ ವ್ಯವಸ್ಥೆಯನ್ನು ತಲ್ಲಣಗೊಳಿಸಿ ಅಸ್ತವ್ಯವಸ್ಥೆ ಮಾಡಿದ್ದು ನಾವು ಕಾಣ್ತಾ ಇದ್ದೇವೆ. ಇದೀಗ 5ನೇ ತಾರೀಕಿನಿಂದ ಅನ್ಲಾಕ್ ಆದ ಮೇಲೆ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಾಗ ಸರ್ಕಾರ ಹೇಳಿದೆ 70% ಫೀಸ್ ತೆಕ್ಕೊಂಡ್ರೆ ಸಾಕು ಎಂಬ ಒಂದು ಮಾತನ್ನು ಹಿಡ್ಕೊಂಡು ಕೆಲವು ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಅವರ ವಿಕೃತ ಮನೋಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಇದರ ಯಥಾಸ್ಥಿತಿ ಏನು ಅಂತ ಹೇಳಿದರೆ, ಉಳ್ಳಾಲ ಪರಿಸರದಲ್ಲಿರುವಂಥ ಎಲ್ಲ ಮ್ಯಾನೇಜ್ಮೆಂಟ್ ಸ್ಕೂಲ್ನ ಶಾಲಾ ಫೀಸನ್ನು ನೀವು ಗಮನಿಸಿ ನೋಡಿದರೆ ನಮ್ಮ ಉಳ್ಳಾಲದ ಸೈಯದ್ ಮದನಿ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಶಾಲೆಗಳಲ್ಲಿ 10,000ದಿಂದ 12,000 ರೂಪಾಯಿವರೆಗೆ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿದೆ. SSLCಗೆ ಮಾತ್ರ 14,000 ರೂಪಾಯಿ ಫೀಸನ್ನು ನಾವು ಫಿಕ್ಸ್ ಮಾಡಿದ್ದೇವೆ. ಅದರಲ್ಲೂ ಕೂಡ ಯಾರಾದರೂ ಬಂದು ನಮಗೆ ವಿನಾಯಿತಿ ನೀಡಬೇಕು ಅಂತ ಹೇಳಿದರೆ ಕನಿಷ್ಠ ಒಂದು 2,000 ರೂಪಾಯಿಯ ವಿನಾಯಿತಿಯನ್ನು ಕೂಡ ದರ್ಗಾ ಮೂಲಕ ಮಾಡುವಂಥ ವ್ಯವಸ್ಥೆಯನ್ನು ನಾವು ಪರಿಪಾಲನೆ ಮಾಡಿಕೊಂಡು ಹೋಗಿದ್ದೇವೆ. ಇನ್ನಷ್ಟು ಕೆಲವು ಬಡವರಿದ್ದಾರೆ ಅಂತ ಹೇಳಿದರೆ 50%ಗೆ ಕೊಟ್ಟಂಥ ನಿರ್ದೇಶನಗಳು ಅನೇಕ ನಮ್ಮಲ್ಲಿ ಇದೆ. ಅಲ್ಲೂ ಮಾತ್ರವಲ್ಲದೆ ತೀರಾ ಬಡವರು ಅಂತ ಹೇಳಿದವರಿಗೆ ನಾವು ಉಚಿತವಾಗಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ತಾವೆಲ್ಲ ಒಂದು ತಿಳ್ಕೊಳ್ಬೇಕು, ಇಬ್ರಾಹಿಂ ಹಾಜಿಯವರು ಶಿಕ್ಷಣ ರಂಗದಲ್ಲಿ ಉನ್ನತವಾದ ಒಂದು ಕಾರ್ಯಾಚರಣೆ ಮಾಡಿದರೂ ಕೂಡ ಆ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ 1 ರೂಪಾಯಿಯ ರಿಯಾಯಿತಿಯನ್ನು ಕೂಡ ಹಾಜಿ ಸಾಹೇಬರು ಕೊಡ್ತಾ ಇಲ್ಲ ಇತ್ತು. ಆದರೆ ಇವತ್ತಿನ ಕಠಿಣವಾದಂಥ ಈ ಆರ್ಥಿಕ ವ್ಯವಸ್ಥೆಯ ನೆಲೆಯಲ್ಲಿ ನಮ್ಮ ಅಧಿಕಾರದಲ್ಲಿರುವಾಗ ಆಂಗ್ಲ ಮಾಧ್ಯಮ ಶಾಲೆಯಲ್ಲೂ ಕೂಡ ನಾವು ರಿಯಾಯಿತಿಯನ್ನು ಹಲವಾರು ಮಂದಿಗೆ ಕೊಟ್ಟಂಥ ನಿರ್ದೇಶನಗಳು ನಮ್ಮಲ್ಲಿದೆ. ನೀವು ಅದನ್ನು ಅರಿತುಕೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿಜ್ಞಾಪಿಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ನಾವು 10,000 ರೂಪಾಯಿ ಪಡ್ಕೊಂಡು ನೀಡುವಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ದುಡಿಯುವಂಥ ಶಿಕ್ಷಕರ ವೃಂದದವರಿಗೆ ಸಕಾಲಕ್ಕೆ ಈ ಒಂದು ಫೀಸ್ ಕಲೆಕ್ಷನ್ ಆಗದಿದ್ದರೆ ಆ ಶಿಕ್ಷಕ ವೃಂದದವರಿಗೆ ಸಂಬಳ ನೀಡುವರೆ ನಮಗೆ ಅನಾನುಕೂಲವಾಗಿ ಲಕ್ಷಾಂತರ ರೂಪಾಯಿ ಸಂಬಳ ನೀಡುವರೆ ನಾವು ಬಾಕಿ ಮಾಡಿಕೊಂಡಿದ್ದು ನಾವು ಆಡಳಿತ ನಡೆಸುವರೆ ಭಾಳ ಕಷ್ಟ ಆಗ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಯನ್ನು ಮುಂದಕ್ಕೆ ಕೊಂಡೋಗಲಿಕ್ಕೆ ತುಂಬ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ.
ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಯಾರದೋ ಮಾತಿಗೆ ಬಲಿಯಾಗದೆ ನಿಮಗೆ ಕಳೆದ 3 ವರ್ಷಗಳಿಂದ, ಅಂದರೆ 2 ವರ್ಷ ಕರೋನಾ ಬಂದಿದ್ದರೂ 2 ವರ್ಷಕ್ಕಿಂತ ಮೊದಲಿನ ಶಾಲಾ ಫೀಸ್ ನಮಗೆ ಜೂನ್ ತಿಂಗಳಲ್ಲಿ ರಿಕವರಿ ಆಗುವಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಮುಚ್ಚಲ್ಪಟ್ಟಿದ್ದರಿಂದ, ಕರೋನಾ ಇರುವುದರಿಂದ ಆ ಒಂದು ಫೀಸ್ ನಮಗೆ ಕಲೆಕ್ಟ್ ಆಗಿಲ್ಲ. ನಮಗೆ ಯಾರೂ ಕೂಡ ಪಾವತಿಸದೆ ಇನ್ನುಳಿದ 2 ವರ್ಷಗಳಲ್ಲಿ ಕೂಡ ಇದೇ ರೀತಿಯ ಪಾವತಿಗಳು ಬಾಕಿಯಾದ ಕಾರಣ ನಮ್ಮ ಆಡಳಿತ ವ್ಯವಸ್ಥೆ ನಮ್ಮ ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ಬಂದು ನಾವು ಸಾಲ ಮೂಲ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ ಅಂತ ಹೇಳುವುದು ತಮ್ಮ ಗಮನಕ್ಕೆ ತಾನು ತರಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಾಗಿ ನಾನು ಈ ವಿಚಾರವನ್ನು ವಿಶೇಷವಾಗಿ ಎಲ್ಲವನ್ನೂ ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡೋದು ಅಂತ ಹೇಳಿದರೆ, ನಮ್ಮ ಟಿಪ್ಪು ಸುಲ್ತಾನ್ ಕನ್ನಡ ಮಾಧ್ಯಮ ಶಾಲೆಗೆ ವಾರ್ಷಿಕವಾಗಿ ನಾವು ಸುಮಾರು 18 ಲಕ್ಷ ರೂಪಾಯಿ, ತಿಂಗಳಿಗೆ 1.5 ಲಕ್ಷ ರೂಪಾಯಿಯ ವೇತನ ಮತ್ತು ಇತರ ಖರ್ಚನ್ನು ದರ್ಗಾದ ವತಿಯಿಂದ ನಾವು ನೀಡ್ತಾ ಇದ್ದು, ಅಲ್ಲಿಗೆ ಬರುವಂಥ ಮಕ್ಕಳಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಉಚಿತವಾದ ಬಸ್ಸಿನ ವ್ಯವಸ್ಥೆ ಕೂಡ ನಮ್ಮ ಆಡಳಿತ ಸಮಿತಿ ಮಾಡಿಕೊಟ್ಟಿದೆ. ಅದೇ ರೀತಿ ಹಳೆಕೋಟೆಯಲ್ಲಿ ಇರುವಂಥ ಶಾಲೆಗೆ ಕೂಡ ನಾವು ಬಸ್ಸಿನ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವಂಥ ಮಕ್ಕಳಂತೆ ಅಲ್ಲಿಯ ಯೂನಿಫಾರ್ಮ್ ಮತ್ತು ಈ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಿ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ವ್ಯತ್ಯಾಸ ನಮ್ಮ ವಿದ್ಯಾರ್ಥಿಗಳಿಗೆ ಕೊರತೆ ಆಗಬಾರ್ದು ಎಂಬ ನೆಲೆಯಲ್ಲಿ ನಾವು ಕಾರ್ಯಾಚರಿಸಿದ್ದು. ಆ ಶಾಲೆಗೆ ಕೂಡ ನಾವು ಸುಮಾರು 1.5 ಲಕ್ಷ ರೂಪಾಯಿಯಂತೆ ವಾರ್ಷಿಕ 18 ಲಕ್ಷ ರೂಪಾಯಿಯನ್ನು ನಾವು ಆ ಶಾಲೆಗೆ ಭರಿಸ್ತಾ ಇದ್ದೇವೆ. ಇದನ್ನೆಲ್ಲ ತಾವು ಗಮನಿಸಬೇಕು. ಯಾಕೆಂತ ಹೇಳಿದರೆ, ಒಂದು ಕನ್ನಡ ಮಾಧ್ಯಮ ಶಾಲೆಗೆ ನಾವು ಬರೇ 36 ಲಕ್ಷ ರೂಪಾಯಿ ಖರ್ಚು ಮಾಡೋದಿದ್ದರೆ ಇನ್ನುಳಿದ ಬೇರೆ ಶಾಲೆಗಳ ಪರಿಸ್ಥಿತಿ ಏನು ಅಂತ ಕೂಡ ನೀವು ಯೋಚನೆ ಮಾಡಬೇಕು. ಆಜಾದ್ ನಗರದಲ್ಲಿರುವಂಥ ನಮ್ಮ ಹೆಣ್ಣು ಮಕ್ಕಳ ಶಾಲೆಗೆ ನಾವು ಅಲ್ಲಿ ಆಜಾದ್ ನಗರ PU ಕಾಲೇಜ್ ಅಂತಿದೆ, ಅದರಲ್ಲಿ ಸುಮಾರು 62 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಬರೀ 13,000 ರೂಪಾಯಿ ಫೀಸ್ ನಾವು ನಿಗದಿಗೊಳಿಸಿದ್ದೇವೆ. ಅದರಲ್ಲೂ ಕೂಡ ನಾವು 2,000 ರೂಪಾಯಿ ಹಾಗೆ ರಿಯಾಯಿತಿಯನ್ನು ಘೋಷಿಸಿ ಕೇವಲ 10-11 ಸಾವಿರ ರೂಪಾಯಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಬಂದು ಅಲ್ಲಿಯ ಶಿಕ್ಷಕರಿಗೆ ನಾವು ಸುಮಾರು 18 ಲಕ್ಷ ರೂಪಾಯಿ, ಸುಮಾರು 17 ಲಕ್ಷ ರೂಪಾಯಿ ನಾವು ಅವರಿಗೆ ಸ್ಯಾಲ್ರಿಯನ್ನು ಕೊಡಬೇಕಾಗಿದೆ. ಅದು ಮಾತ್ರ ಅಲ್ಲ, ಎಲ್ಲ ಖರ್ಚುಗಳನ್ನು ಸೇರಿ ಸುಮಾರು 17 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಅದರಲ್ಲಿ ನಮಗೆ ಒಂದು ಬಂದಂಥ ಫೀಸನ್ನು ಕಲೆಕ್ಟ್ ಮಾಡಿದ ನಂತರ ಕೂಡ ನಮಗೆ ಸುಮಾರು 13 ಲಕ್ಷ ರೂಪಾಯಿ ನಮ್ಮ ದರ್ಗಾ ವ್ಯವಸ್ಥೆಯು ಅದಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತಾ ಬಂದಿದೆ. ಅದು ಮಾತ್ರ ಅಲ್ಲಿ ಒಂದು ಗರ್ಲ್ಸ್ ಹೈಸ್ಕೂಲ್ ಇದೆ, ಅದರಲ್ಲಿ ಕೂಡ ಸುಮಾರು 57 ವಿದ್ಯಾರ್ಥಿಗಳು ಕಳೀತಾ ಇದ್ದು ಅಲ್ಲಿ ಕೂಡ ನಾವು ಸುಮಾರು 10 ಲಕ್ಷ ರೂಪಾಯಿಗಿಂತ ಮಿಗಿಲಾಗಿ ದರ್ಗಾ ವತಿಯಿಂದ ನಾವು ಭರಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಟಿಪ್ಪು ಸುಲ್ತಾನ್ PU ಕಾಲೇಜ್, ಡಿಗ್ರಿ ಕಾಲೇಜ್, ಈ 2 ಕಾಲೇಜಿಗೆ ಕೂಡ ನಾವು ಬಹಳಷ್ಟು ಹಣವನ್ನು ವ್ಯಯ ಮಾಡ್ತಾ ಅಲ್ಲಿ ಸುಮಾರು 170 ವಿದ್ಯಾರ್ಥಿಗಳು PUCಯಲ್ಲಿ ಕಳೀತಾ ಇದ್ದು 18ರಿಂದ 20 ಲಕ್ಷ ರೂಪಾಯಿವರೆಗೆ ನಾವು ವಾರ್ಷಿಕವಾಗಿ ಅಲ್ಲಿಗೆ ನಾವು ಆರ್ಥಿಕ ವ್ಯವಸ್ಥೆಯನ್ನು ಸಹಾಯಧನ ನೀಡ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಅಲ್ಲಿರುವಂಥ ಡಿಗ್ರಿ ಕಾಲೇಜಿಗೆ ಸುಮಾರು 12 ಲಕ್ಷ ರೂಪಾಯಿಯನ್ನು ನಾವು ದರ್ಗಾ ಸಮಿತಿಯಿಂದ ನೀಡುತ್ತಿದ್ದು ಅಲ್ಲಿ ಸುಮಾರು 154 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ. ಅಲ್ಲಿಯ ಫೀಸ್ ಇರುವುದು ಕೇವಲ 10,000ದಿಂದ ಹಿಡಿದು ಮತ್ತು BCom ಮತ್ತು ಸೆಕೆಂಡ್ ಇಯರಿಗೆ ಮಾತ್ರ ಒಂದು 2,000 ರೂಪಾಯಿ ಜಾಸ್ತಿ ಫೀಸನ್ನು ಕಲೆಕ್ಟ್ ಮಾಡ್ತಾ ಬಂದು ನಾವು ಸುಮಾರು 12 ಲಕ್ಷ ರೂಪಾಯಿ ಖರ್ಚನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಬಹಳಷ್ಟು ಆಲೋಚನೆ ಮಾಡಿಕೊಂಡು ನೀವು ನನ್ನ ಈ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ವಿಷಯ ನಿನ್ನೆಯಿಂದ ಬರ್ತಾ ಇದೆ, 14 ಸಾವಿರ ರೂಪಾಯಿ ಒಂದು ನಮ್ಮ ಕಲ್ಲಾಪು ಶಾಲೆಯಲ್ಲಿ ಫೀಸನ್ನು ಕೊಡಲೇಬೇಕು ಅಂತ ಹೇಳಿ ಅಲ್ಲಿಯ HM ಹಠ ಹಿಡಿದಿದ್ದಾರೆ. ಅದು ಕೊಡುವಂಥದ್ದು ಸರಿ ಇಲ್ಲ, ಕೇಳುವಂಥದ್ದು ಸರಿ ಇಲ್ಲ. ಸರ್ಕಾರದ ಆದೇಶ ಇದೆ 70% ತಕ್ಕೊಂಡ್ರೆ ಸಾಕು ಅಂತೇಳಿ. ಸರ್ಕಾರ 70% ಅಂತ ಹೇಳಿದರೆ ಅದು 28 ಸಾವಿರ ರೂಪಾಯಿ ಇರುವ ಶಾಲೆ, 26 ಸಾವಿರ ರೂಪಾಯಿ ಇರುವ ಫೀಸ್ ಶಾಲೆ ಮತ್ತು ನಮ್ಮ ಈ 14 ಸಾವಿರ ರೂಪಾಯಿ ಇರುವಂಥ ಈ ಶಾಲೆಯ ವ್ಯವಸ್ಥೆಯನ್ನು ನೀವು ತುಲನೆ ಮಾಡಿಕೊಂಡು ನೋಡಿದರೆ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಯೋಚಿಸ್ತೀರಿ ಎಂಬ ವಿಷಯ ನಿಮ್ಮ ಗಮನಕ್ಕೆ ಬಿಟ್ಟಿದ್ದೇನೆ. ಒಂದು SSLCಯ ಬಗ್ಗೆ ಹೇಳುವುದಾದರೆ ಕಲ್ಲಾಪು ಶಾಲೆಯಲ್ಲಿ
58 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು 13,500 ರೂಪಾಯಿ ಫೀಸ್ ನಾವು ನಿಗದಿಗೊಳಿಸಿದ್ದೇವೆ. ಅದರಲ್ಲಿ ರಿಯಾಯಿತಿ ಕೇಳುವವರಿಗೆ 2,000ವರೆಗೆ ರಿಯಾಯಿತಿ ಕೊಡ್ತೇವೆ. ಆ ರಿಯಾಯಿತಿ ಕೇಳದೆ ನೇರವಾಗಿ ಕೊಂಡು ಅಲ್ಲಿಯ HMನ ಮೇಲೆ ಒಂದು ಗೂಬೆ ಕೂರಿಸುವಂಥ ಕೆಲಸ ಮಾಡುವಂಥದ್ದು ಸರಿಯಲ್ಲ. ಆ ಶಾಲೆಯಲ್ಲಿ ಇನ್ನೂ ಕೂಡ 3 ಲಕ್ಷ ರೂಪಾಯಿ SSLC ವಿದ್ಯಾರ್ಥಿಗಳ ಫೀಸ್ ಬರಲಿಕ್ಕೆ ಬಾಕಿ ಇದೆ. ಅದು ಅಲ್ಲದೆ ಆ ಶಾಲೆಯಲ್ಲಿ ರೆಗ್ಯುಲರ್ ಕ್ಲಾಸ್ ನಡೆಸ್ತಾ ಇದ್ದೇವೆ, ಆನ್ಲೈನ್ ಕ್ಲಾಸ್ ನಡೆಸ್ತಾ ಇದ್ದೇವೆ, ಫೋನ್ ಮೂಲಕ ಅವರಿಗೆ ಕ್ಲಾಸ್ ಮಾಡ್ತಾ ಇದಕ್ಕೆ ವಿಚಾರ ಮಾಡ್ತಾ ಇದ್ದೇವೆ, ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಹಬ್ಬ ಹರಿದಿನಗಳು ಅಂತ ನೋಡದೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒತ್ತು ಕೊಟ್ಟು ನಮ್ಮ ಶಿಕ್ಷಕ ವೃಂದದವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಮಾತ್ರವಲ್ಲ, ಬೆಳಗಿನ ಜಾವ 6:45ಕ್ಕೆ ನಮ್ಮ ಶಾಲಾ ಶಿಕ್ಷಕರು ಬಂದು ಆ ಮಕ್ಕಳ ಒಂದು 100% ಫಲಿತಾಂಶಕ್ಕಾಗಿ ಶ್ರಮಿಸುವಂಥದ್ದು ನೋಡಿದರೆ ಖಂಡಿತವಾಗಿಯೂ ಸಕಾಲಕ್ಕೆ ಸಂಬಳ ಕೊಡದ ನಮಗೆ ಆ ಶಿಕ್ಷಕ ವೃಂದದವರು ಕೊಡುವಂಥ ಸೇವೆ ಭಾಳ ಉತ್ತಮವಾದ ಸೇವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾರಿಗಾದರೂ ಆ ರೀತಿಯ ಹಣಕಾಸಿನ ತೊಂದರೆ ಇದ್ದರೆ ನೀವು ನೇರವಾಗಿ ದರ್ಗಾ ಸಮಿತಿಯ ಕಚೇರಿಯನ್ನು ಸಂಪರ್ಕಿಸಿ ನಿಮ್ಮ ಹಣಕಾಸಿನ ತೊಂದರೆಯನ್ನು ನೀಗಿಸಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ನಮ್ಮ ಉದ್ದೇಶ ಉಳ್ಳಾಲದ ಪರಿಸರದ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದವರು ಪ್ರತಿಯೊಬ್ಬರು ಕೂಡ ವಿದ್ಯಾರ್ಜನೆಯನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಸುಶಿಕ್ಷಿತರಾಗಬೇಕು ಎಂಬ ಹಂಬಲವನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅದನ್ನೇ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವು ಕೂಡ ಕಟಿಬದ್ಧರಾಗಿದ್ದೇವೆ. ನಿಮಗೇನಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ನಮ್ಮಲ್ಲಿ ನೇರವಾಗಿ ಬಂದು ತಮ್ಮ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗಿಯೂ ನಿಮ್ಮ ಜೊತೆ ಕೈ ಜೋಡಿಸಿ ತೋರುತ್ತೇವೆ. ನೀವು 70% ಆ ಪರ್ಸೆಂಟ್ ಈ ಪರ್ಸೆಂಟ್ ಅಂತ ಹೇಳುವ ಮಾತನ್ನು ಯಾರ ಮಾತಿಗೂ ಕೇಳದೆ ನಿಮ್ಮ ಕಷ್ಟಗಳನ್ನು ನಮ್ಮಲ್ಲಿ ಬಂದು ನಿವೇದಿಸಿದರೆ ನಿಮ್ಮದೇ ಆದಂಥ ಸಂಸ್ಥೆಯ ಹಣಕಾಸಿನ ನೆರವನ್ನು ಪಡೆಯಲಿಕ್ಕೆ ನೀವು ಶಕ್ತರಾಗಬೇಕು ಅಂತ ಹೇಳುವ ಮಾತನ್ನು ಹೇಳಿ, ಇನ್ನು ಮುಂದೆ ಆದರೂ ನಮ್ಮ ವಿದ್ಯಾರ್ಥಿನಿಯ ಪೋಷಕರಲ್ಲಿ ನನ್ನ ಒಂದು ವಿನಂತಿ, ಈಗಾಗಲೇ ಕೊರೋನಾದಿಂದಾಗಿ ಶಾಲೆಗಳು ಬಾಗಿಲು ಮುಚ್ಚಲ್ಪಟ್ಟಿದೆ, ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಕ್ಲಾಸ್ ಎಷ್ಟರ ಮಟ್ಟಿಗೆ ಶಕ್ತವಾಗ್ತದೆ, ಎಷ್ಟರ ಗಟ್ಟಿಗೆ ಅದು ಫಲಕಾರಿಯಾಗ್ತದೆ ಎಂಬುದು ನಮಗೆ ನಿಮಗೆ ಎಲ್ಲ ತಿಳಿದ ವಿಚಾರ. ಯಾಕಂತ ಹೇಳಿದ್ರೆ ನಾವು ಉಳ್ಳಾಲದಲ್ಲಿ ಇರುವವರು ಬಹಳ ಶ್ರಮಜೀವಿಗಳು, ಕಷ್ಟದ ಆರ್ಥಿಕ ಪರಿಸ್ಥಿತಿ ಎದುರಿಸುತ್ತಿರುವವರು. ಎಲ್ಲರ ಮನೆಯಲ್ಲಿ ಮೊಬೈಲ್ ಇರಬೇಕು ಅಂತಿಲ್ಲ, ಎಲ್ಲರ ಮನೆಯಲ್ಲಿ TV ಇರಬೇಕು ಅಂತಿಲ್ಲ. ಹಾಗಿರುವಾಗ ಎಲ್ಲ ಮಕ್ಕಳು ಆನ್ಲೈನ್ನಲ್ಲಿ ಪಾಠ ಕಲಿಯುವಂಥದ್ದು ಕಷ್ಟ ಸಾಧ್ಯ. ಆದರೂ ಕೂಡ ಸರ್ಕಾರ ಒಂದು ನಿಯಮ ಮಾಡಿದೆ, ಆನ್ಲೈನ್ ಕ್ಲಾಸ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿಕೊಡಿ ಅಥವಾ ಫೋನ್ ಮೂಲಕ ಮಾತಾಡಿಸಿ ಅಥವಾ ಅವರನ್ನು ನೇರ ಸಂಪರ್ಕ ಮಾಡಿ ಬೇರೆ ಬೇರೆ ರೀತಿಯ ಆದೇಶಗಳನ್ನು ಮಾಡಿ ಕೊಟ್ಟರು. ಮುಖ್ಯವಾಗಿ ಅಟೆಂಡೆನ್ಸನ್ನು ಪರಿಗಣಿಸ್ತದೆ. ಮುಂದಿನ ನಿಮ್ಮ ಎಕ್ಸಾಮಿನ ತೇರ್ಗಡೆಯ ಫಲಿತಾಂಶಕ್ಕಾಗಿ ಅಟೆಂಡೆನ್ಸನ್ನು ಗಮನಿಸ್ತಾರೆ. ಹಾಗಾಗಿ ನಿಮ್ಮ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆ ಇರಲಿ ಅಥವಾ ಬೇರೆ ಇನ್ನು ಯಾವುದೇ ಶಾಲೆಗಳಿಗಾಗಿ ಮಕ್ಕಳನ್ನು ಸೇರ್ಪಡೆಗೊಳಿಸುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಶಾಲೆಯಿಂದ ದೂರ ಉಳಿದು ಶಿಕ್ಷಣದಿಂದ ವಂಚಿತರಾಗದಂತೆ ನೀವು ನೋಡಿಕೊಳ್ಬೇಕು. ಇಲ್ಲ ಅಂದರೆ ನಮ್ಮ ಮಕ್ಕಳನ್ನು ಯಾಕಾಗಿ ನಾವು ಶಾಲೆಗೆ ಕಳಿಸಬೇಕು, ಆನ್ಲೈನಲ್ಲಿ ಕಳಿಸುವುದಿಲ್ಲ, ಆನ್ಲೈನಲ್ಲಿ ಕಲಿತರೆ ನಮ್ಮ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ, ನಮ್ಮಲ್ಲಿ TV ಇಲ್ಲ, ನಮ್ಮಲ್ಲಿ ಮೊಬೈಲ್ ಇಲ್ಲ ಎಂಬ ಕುಂಟು ನೆಪವನ್ನು ಹೇಳಿದರೆ ಈ ಹಿಂದಿನ ಪರಿಸ್ಥಿತಿಯಂತೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ. ಅಥವಾ ಈ ವಂಚಿತರಾಗಲಿಕ್ಕೆ ಬೇಕಾಗಿ ಯಾವುದೇ ಹುನ್ನಾರ ನಡೀತೆಯೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಮ್ರ ವಿನಂತಿ ಮಾಡ್ತಾ ಇದ್ದೇನೆ, ನಿಮ್ಮ ಮಕ್ಕಳನ್ನು ಪ್ರತಿಯೊಂದು ಮಕ್ಕಳನ್ನು ಶಾಲೆಗೆ ಸೇರಿಸಿ ನೀವು ನಿಮ್ಮ ಮಕ್ಕಳನ್ನು ಸುಶಿಕ್ತರಾಗಿ ಮಾಡಿ ಆಡಳಿತದಿಂದ ಕೈ ಜೋಡಿಸಿ ಸಮಯಕ್ಕೆ ಸರಿಯಾಗಿ ಶಾಲಾ ಶುಲ್ಕವನ್ನು ಪಾವತಿಸಿ. ನಿಮಗೇನಾದರೂ ಆರ್ಥಿಕ ತೊಂದರೆ ಇದ್ದರೆ ದರ್ಗಾ ಆಡಳಿತ ಸಮಿತಿಯೊಂದಿಗೆ ಬಂದು ಮುಕ್ತ ಚರ್ಚಿಸಿ ನಿಮ್ಮ ಪರಿಹಾರವನ್ನು ಕಂಡುಕೊಳ್ಳಿ. ವಾಟ್ಸಪ್ಪು ಅಂತ ಹೇಳುವಂಥ ಈ ಒಂದು ನನ್ನ ಪಾಲಿಗೆ ಹೇಳುವುದಾದರೆ ಒಂದು ದುಷ್ಟ ಒಂದು ಕ್ರಿಯೆ. ಆ ಕ್ರಿಯೆ ಮೂಲಕ ಉತ್ತಮವಾದ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು. ಕೆಲವೊಂದು ನಮ್ಮ ಯುವಕರು ಅದರಿಂದ ತಮ್ಮ ವಿಕೃತ ಮನೋಭಾವನೆಯನ್ನು ಹೇಳಿಕೊಂಡು ಆನ್ಲೈನ್ನಲ್ಲಿ ಕಳಿಸಲಿಲ್ಲ, ಶಾಲೆಗೆ ಹೋಗಲಿಲ್ಲ, ಮ್ಯಾನೇಜ್ಮೆಂಟು ಸರಿ ಇಲ್ಲ, ಮಹಿಳಾ ಶಿಕ್ಷಕಿಯರನ್ನು ಇಟ್ಟಿದ್ದೀರಿ, ದೌರ್ಜನ್ಯ ಆಗ್ತಾ ಇದೆ, ಹೇಳಿದರೆ ಕೇಳಿದರೆ ಮಾತಾಡುವವರಿಲ್ಲ, ಬೇಡದ ಮಾತುಗಳನ್ನು ಹೇಳಿ ನಮ್ಮ
ಸೈಯದ್ ಮದನಿ ದರ್ಗಾ ಸಂಸ್ಥೆಯ ಹೆಸರನ್ನು ಕೆಡಿಸುವವರ ವಿರುದ್ಧ ನೀವು ಎದ್ದು ನಿಲ್ಲಬೇಕು. ಅವರ ಮಾತಿಗೆ ಕಿಮ್ಮತ್ತು ಕೊಡದೆ ನೀವು ಉತ್ತಮವಾದ ಶಿಕ್ಷಣ ಪಡೆಯಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ, ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಈ ಅನೇಕ ವಿದ್ಯಾಸಂಸ್ಥೆಗಳನ್ನು ನೀವು ಉಳಿಸಬೇಕು. ಮುಂದಿನ ಜನಾಂಗಕ್ಕೆ ಈ ಸಂಸ್ಥೆ ಬಹಳ ಅಗತ್ಯ. ನಿಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಒಂದು ಕಾಲದಲ್ಲಿ ಬಾಷಲ್ ಮಿಷನ್ ಶಾಲೆ UBMC, ಅದು ಬಿಟ್ಟರೆ ಮಗುವೀರ ಸಮಾಜದ ಒಂದು ಶಾಲೆ, ಅದು ಬಿಟ್ಟರೆ ಹೈಸ್ಕೂಲಿಗೆ ಹೋಗಬೇಕಾದ್ರೆ ಆನಂದಾಶ್ರಮ, ಅದು ಬಿಟ್ಟರೆ ಮಂಗಳೂರಿಗೆ ಶಿಕ್ಷಣ ಪಡೆಯಲಿಕ್ಕೆ ಹೋಗುವಂಥ ಪರಿಸ್ಥಿತಿ ನೋಡಿದರೆ, ಗಮನಿಸಿದರೆ ಖೇದ ಆಗ್ತದೆ. ಆದರೆ ಇವತ್ತು ಅಲ್ಲಾಹನ ಅನುಗ್ರಹದಿಂದ ಫರ್ಲಾಂಗಿಗೊಂದು ಶಾಲೆಯಂತೆ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಆ ಶಾಲೆಯನ್ನು ಉಳಿಸಿಕೊಡಬೇಕು, ಆ ಶಾಲೆಯನ್ನು ಬೆಳೆಸಬೇಕು. ಇನ್ನು ಮುಂದೆ ಕೂಡ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಎಂಬ ಮಾತಿನೊಂದಿಗೆ ಮಗದೊಮ್ಮೆ ತಮ್ಮಲ್ಲಿ ವಿನಮ್ರ ವಿನಂತಿ ಮಾಡಿ ಈ ಶಾಲೆಯನ್ನು ಉಳಿಸುವಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಂಡು, ಇಲ್ಲ ಅಂದರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಸೈಯದ್ ಮದನಿ ಸಂಸ್ಥೆಯಿಂದ ಬೃಹತ್ತಾದ ಒಂದು ಆಸ್ಪತ್ರೆಯನ್ನು ನಾವು ನಡೆಸ್ತಾ ಇದ್ದೆವು. ಆ ಆಸ್ಪತ್ರೆ ಎಲ್ಲ ಆಸ್ಪತ್ರೆಗಳು ಬೆಳವಣಿಗೆ ಹಾದಿಯಲ್ಲಿ ಹೋದರೆ ನಮ್ಮ ಆಸ್ಪತ್ರೆ ನಮ್ಮ ಸಮಾಜದ ಜನರ ಅಸಹಕಾರದಿಂದಾಗಿ ಮುಚ್ಚಲ್ಪಟ್ಟು ಬಾಡಿಗೆಗೆ ನೀಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಒಂದು ಹೆರಿಗೆಗಾಗಿ ಲಕ್ಷಾಂತರ ರೂಪಾಯಿ, ಕನಿಷ್ಠ 50,000 ರೂಪಾಯಿ ಭರಿಸುವಂಥ ವ್ಯವಸ್ಥೆಗೆ ನಾವು ಇವತ್ತು ಕಾಯ್ತಾ ಇದ್ದೇವೆ. ಒಂದು ವೇಳೆ ಆ ಆಸ್ಪತ್ರೆ ನಮ್ಮ ಕೈಯಲ್ಲಿದ್ದರೆ ಇವತ್ತು ಉಚಿತವಾಗಿ ಹೆರಿಗೆ ಆಗುವಂಥ ಅಥವಾ ತಾತ್ಕಾಲಿಕವಾದಂಥ ನೋವುಗಳಿಗೆ ಸ್ಪಂದನೆ ಮಾಡುವಂಥ ಆರೋಗ್ಯ ಕೇಂದ್ರ ಕೂಡ ನಮ್ಮಲ್ಲಿ ಇಲ್ಲದಾಗಿದೆ. ಹಾಗಾಗಿ ಈ ವಿದ್ಯಾಸಂಸ್ಥೆ ಕೂಡ ಆ ರೀತಿ ಆಗದ ಹಾಗೆ ತಾವು ನೋಡಿಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಸಹಕಾರವನ್ನು ಬಯಸಿ ತಮಗೆ ಮಗದೊಮ್ಮೆ ವಂದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.